ಹರೇ ಶ್ರೀನಿವಾಸ. ಇವತ್ತಿನ ಶ್ರೀಕೃಷ್ಣ ಅಲಂಕಾರ ನೋಡ್ಕೊಂಬನ್ನಿ. ಈ ಶಾರ್ಟ್ಸ್ ಜೊತೆ ನಾನು ನಿನ್ನೆ ನಡೆದ ಸಪ್ತೋತ್ಸವದ 6ನೇ ದಿನ, ಇವತ್ತಿನ 7ನೇ ದಿನದ ಕೆಲವು ಫೋಟೋಸನ್ನು ಮಾತ್ರ ಹಾಕ್ತಾಯಿದ್ದೀನಿ. ಕಂಪ್ಲೀಟ್ ಫೋಟೋ ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ. ನನಗೆ ಸ್ವಲ್ಪ ಇವತ್ತು ಹೇಳಿದ್ನಲ್ಲ, ಮನೆಯಲ್ಲಿ ಸ್ವಲ್ಪ ಗಡಿಬಿಡಿ ಇದ್ದ ಕಾರಣ ಆಸ್ಪತ್ರೆಗೆಲ್ಲ ಹೋಗಬೇಕಾಯಿತು, ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ನಿನ್ನೆ ಮಳೆ ಬಂದಿತ್ತು. 6ನೇ ದಿವಸಕ್ಕೆ 3 ತೇರಿಗೆ ಮಕರ ಸಂಕ್ರಾಂತಿಗೆ ಜೋರು ಮಳೆ ರಥ ಬೀದಿಯಲ್ಲಿ. ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಫೋಟೋಸು ಎಲ್ಲ ಹಾಕಿದ್ದೀನಿ, ನಂತರ ಕೊನೆಯಲ್ಲಿ ವೀಡಿಯೋನೂ ಬರುತ್ತೆ. ವಾಟ್ಸಪ್ಪಲ್ಲಿ ಬಂದ ತುಂಬ ಫೋಟೋಸು ಇದೆ, ಅದನ್ನು ನಾಳೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಬನ್ನಿ. ಹೇಗಾಯಿತು ಅಂತ ಹೇಳಿ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಕೆಲವು ಸ್ನ್ಯಾಪ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಕೊನೆಗೆ ನಿಲ್ಲಲಿಕ್ಕೆ ಆಗಲಿಲ್ಲ, ಅಷ್ಟು ಮಳೆ ಬಂತು. ಪಲಕಿ ಭಕ್ತವರ